ನಾನು ಆ ವೇದಿಕೆಯಲ್ಲಿ ಸ್ವಾಮಿಗಳಿದ್ರು ದೊಡ್ಡವರು ಸುಮ್ಮನೆ ಇದ್ದೆ, ಬೇರೆ ಕಡೆ ಆದ್ರೆ ಅರ್ಧ ಕಾಲ ಸುಡ್ತಿದ್ದೆ. ಪಠ್ಯಪುಸ್ತಕ ಪ್ರತಿ ಹರಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿರುವ ಡಿಕೆ ಶಿವಕುಮಾರ್, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಬಸವಣ್ಣ ಅವರಿಗೆ ಮಾಡಿದ ಅವಮಾನ ಸಹಿಸಿಕೊಂಡು ಇರೋದಕ್ಕೆ ಆಗಲ್ಲ ಎಂದರು. ಪುಸ್ತಕ ಹರಿಯುವ ಮೂಲಕ ಡಿಕೆ ಶಿವಕುಮಾರ್ ಹೊಸ ಸಂಸ್ಕೃತಿ ಹುಟ್ಟು ಹಾಕಿದ್ದಾರೆ ಎನ್ನುವ ಬಿಜೆಪಿ ನಾಯಕರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ಬಿಸಿ ನಾಗೇಶ್ ಮನೆಯಲ್ಲಿ ಶಂಕರಾಚಾರ್ಯ ಫೋಟೋ ಇಟ್ಟುಕೊಂಡಿದ್ದಾರೆ. ಸಂಕರ ಅಂತ ಬರೆದುಕೊಂಡಿದ್ದಾರೆ. ಶಂಕರಾಚಾರ್ಯರನ್ನು ಸಂಕರ ಬರೆದುಕೊಂಡಿದ್ದಾರೆ. ಶಂಕರಾಚಾರ್ಯರು ಎಂತಹ ಕೊಡುಗೆ ನೀಡಿದ್ದಾರೆ ಎಂದು ಪ್ರಶ್ನಿಸಿದರು. ಪಠ್ಯಪುಸ್ತಕದಲ್ಲಿ ಕುವೆಂಪು, ನಾರಾಯಣಗುರು, ಭಗತ್ ಸಿಂಗ್ಗೆ ಅವಮಾನ ಮಾಡಿದ್ದಾರೆ ಎಂದ ಅವರು, ವೇದಿಕೆಯಲ್ಲಿ ಸ್ವಾಮೀಜಿಗಳು ಇದ್ದರೂ ಅದಕ್ಕೆ ಹರಿದು ಹಾಕಿದೆ, ಇಲ್ಲದಿದ್ದರೆ ಸುಟ್ಟು ಹಾಕುತ್ತಿದ್ದೆ ಎಂದರು. ವರದಿ ರಾಜೇಶ್ ರಂಗನಾಥ್. ಸಂಸ್ಕೃತಿ ಅಲ್ಲ, ಈ ದೇಶದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಮಾಡಿದ ಅವಮಾನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯನಾ? ಬಸವಣ್ಣನ ಮಾಡಿದ ಅವಮಾನನ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ? ಅವ್ರ ಮನೇಲಿ ಶಂಕರಾಚಾರ್ಯ ಫೋಟೋ ಇಟ್ಕೊಂಡಿದ್ದಾರೆ. ಶಂಕರ ಅಂತ ಬಂದವರು ಶಂಕರಾಚಾರ್ಯ. 4 ದಿಕ್ಕಿನಲ್ಲೂ ಅವ್ರು ಕೊಟ್ಟಂತ ಕೊಡುಗೆ ಏನು? ಎಂತೆಂಥವ್ರಿಗೆ ಅವಮಾನ ಮಾಡಿರೋದು, ಕುವೆಂಪುಗೆ ಏನು ಅವಮಾನ ಮಾಡಿರೋದು, ಅದನ್ನೆಲ್ಲ ನೋಡಿ ನಾರಾಯಣ ಗುರುಗೆ ಏನು ಅವಮಾನ ಮಾಡಿರೋದು, ಭಗತ್ ಸಿಂಗ್ ಏನು ಅವಮಾನ ಮಾಡಿರೋದು, ಇದನ್ನೆಲ್ಲ ನೋಡಿಕೊಂಡು ನಾವು ಸಹಿಸ್ಕೊಂಡಿರ್ಬೇಕಾ? ನಾನು ಆ ವೇದಿಕೆಯಲ್ಲಿ ಸ್ವಾಮಿಗಳಿದ್ರು ದೊಡ್ಡವರು ಸುಮ್ಮನೆ ಇದ್ದೆ, ಬೇರೆ ಕಡೆ ಆದ್ರೆ ಅರ್ಧ ಕಾಲ ಸುಡ್ತಿದ್ದೆ. ಮುಂದಕ್ಕೂ ಕೂಡ ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.